ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಶೇಷವಾದ ಮಾಹಿತಿಯೊಂದನ್ನು ನೀಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಈ ದೇವಸ್ಥಾನದಲ್ಲಿ ವ್ರತ ಮಾಡಿದರೆ ಗಂಡನ ಆಯಸ್ಸು ಹೆಚ್ಚಾಗಿ ದೀರ್ಘ ಸುಮಂಗಲಿಯಾಗುತ್ತಾರೆಂಬ ನಂಬಿಕೆ ಈ ಊರಿನ ಜನರಲ್ಲಿದೆ. ಪ್ರತಿಯೊಬ್ಬ ಮಹಿಳೆಯೂ ಸಹ ತನ್ನ ಗಂಡನ ಆಯಸ್ಸು ಗಟ್ಟಿಯಾಗಿ ತನ್ನ ಜೀವಮಾನವಿಡೀ ತನ್ನ ಗಂಡನ ಜೊತೆ ಕೂಡಿ ಬಾಳಬೇಕೆಂದು ಬಯಸುತ್ತಾಳೆ. ಅಂತಹ ಬಯಕೆ ಇರುವ ಮಹಿಳೆಯರು ಈ ದೇವಸ್ಥಾನಕ್ಕೆ ಹೋದರೆ ದೀರ್ಘ ಸುಮಂಗಲಿಯಾಗುತ್ತಾರಂತೆ. ಇಲ್ಲಿನ ಮಹಿಳೆಯರು ಮಾರ್ಚ್ ತಿಂಗಳ ಮಧ್ಯದಿಂದ 1 ತಿಂಗಳು ಗಂಡನ ಆಯಸ್ಸು ಹೆಚ್ಚಲು ವ್ರತ ಮಾಡುತ್ತಾರೆ. ಆ ವ್ರತವನ್ನು ಸಾವಿತ್ರಿ ವ್ರತ ಎಂದು ಕರೆಯುತ್ತಾರೆ. ಒಂದು ವೇಳೆ ಈ ವ್ರತ ಮಾಡಲು ಸಾಧ್ಯವಾಗದಿದ್ದಲ್ಲಿ ಅಥವಾ ವ್ರತ ಪೂರ್ಣವಾಗದಿದ್ದಲ್ಲಿ ಈ ದೇವಸ್ಥಾನಕ್ಕೆ ಹೋದರೆ ಅವರ ವ್ರತ ಪೂರ್ತಿಯಾಗುತ್ತದೆ ಅಂತೆ. ಆ ದೇವಸ್ಥಾನ ಯಾವುದೆಂದರೆ ಪಂಚಮಂಗಳ ಕ್ಷೇತ್ರ. ಇದು ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಮಂಗಳಕುಡಿ ಎನ್ನುವ ಊರಿನಲ್ಲಿದೆ. ಇಲ್ಲಿರುವ ದೇವರು ಮಂಗಳಾಂಬಿಕೆ. ಮಂಗಳ ವಿಮಾನದ ಗೋಪುರ ಹೊಂದಿರುವ ಈ ಕ್ಷೇತ್ರದಲ್ಲಿ ನೆಲೆಸಿರುವ ಗಣೇಶನನ್ನು ಮಂಗಳ ವಿನಾಯಕ ಎನ್ನುತ್ತಾರೆ. ಹಾಗೂ ಇಲ್ಲಿನ ತೀರ್ಥವನ್ನು ಮಂಗಳ ತೀರ್ಥ ಎಂದು ಕರೆಯುತ್ತಾರೆ. ಆದ್ದರಿಂದಲೇ ಈ ಕ್ಷೇತ್ರವನ್ನು ಪಂಚಮಂಗಳ ಸ್ಥಳ ಎಂದು ಕರೆಯುತ್ತಾರೆ. ಹಾಗೂ ಇಲ್ಲಿರುವ ಶಿವನ ದೇವಸ್ಥಾನದ ಎದುರುಗಡೆ ದ್ವಾರಪಾಲಕರ ಬದಲು ಲಕ್ಷ್ಮಿ ಹಾಗೂ ಸರಸ್ವತಿ ಪದ್ಮಾಸನ ಭಂಗಿಯಲ್ಲಿ ಕುಳಿತಿದ್ದಾರೆ. ಇಲ್ಲಿ ಶಿವನ ದೇವಸ್ಥಾನ ಕೂಡ ಇದ್ದು ಪ್ರಾಣನಾಥೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲಿಗೆ ಬಂದು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಉಪವಾಸ ಮಾಡಿ ಪೂಜೆ ಮಾಡುತ್ತಾರೆ. ಇಲ್ಲಿ ಚೋಳರ ಶಾಸನಗಳು ಕಂಡು ಬರುತ್ತಿದ್ದು ಪಲ್ಲವರು ಮತ್ತು ವಿಜಯನಗರದ ರಾಜರ ಆಳ್ವಿಕೆಯನ್ನು ಉಲ್ಲೇಖಿಸಲಾಗಿದೆ. ಆದ್ದರಿಂದ ಈ ದೇವಾಲಯವನ್ನು ಚೋಳರು ಅಥವಾ ಪಲ್ಲವರು ನಿರ್ಮಿಸಿರಬಹುದೆಂಬ ನಂಬಿಕೆ ಇದೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಹೊಸತೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.